ನಮಸ್ತೆ. ಇವತ್ತು ನಾನು ನಿಮಗೆ ಬ್ರೈಡಲ್ ಮೇಕೋವರ್ ಹೇಗೆ ಮಾಡೋದು, ಬ್ರೈಡ್ ಮೇಕಪ್ಗೆ ಹೇಗೆ ಮುಂಚೆ ಪ್ರಿಪೇರ್ ಆಗಬೇಕು, ಅವರದ್ದು ಫುಡ್ ಹೇಗಿರಬೇಕು, ಅವರು ನಾಳೆ ದಿವಸ ಎಷ್ಟು ರಿಲ್ಯಾಕ್ಸ್ ಆಗಬೇಕು ಅದು ಸಹ ಮ್ಯಾಟರ್ ಆಗ್ತದೆ. ಅವ್ರದ್ದು ಸ್ಕಿನ್ ಎಷ್ಟು ಚೆನ್ನಾಗಿರ್ತದೆ ಅಷ್ಟು ನೆಕ್ಸ್ಟ್ ಡೇದು ಮೇಕೋವರ್ ರಿಸಲ್ಟ್ ಅಷ್ಟು ಚೆನ್ನಾಗಿ ಬರ್ತದೆ. ಅದೆಲ್ಲ ನಿಮಗೆ ನಾನಿವತ್ತು ಹೇಗೆ ಮಾಡೋದು ಎಲ್ಲ ಹೇಳಿಕೊಡ್ತೇನೆ. ಫಸ್ಟ್ ಆಫ್ ಆಲ್ ಅವರು ಮುಂಚಿನ ದಿನ ಎಷ್ಟು ಅವರನ್ನು ಡಿಟಾಕ್ಸ್ ಮಾಡಲಿಕ್ಕೆ ಆಗ್ತದೆ ಮಾಡಬೇಕು. ಫುಡ್ಡು ಸಹ ಹಾಗೆ ಹೀಟು ಅಂಥದ್ದೆಲ್ಲ ತಿನ್ನಬಾರ್ದು. ಸ್ಕಿನ್ಗೆ ಸಹ ಹಾಗೆಯೇ ಪ್ಯಾಕ್ ಆಗಿರಲಿ, ಐಸ್ ಕ್ಯೂಬ್ ಮಸಾಜ್ ಆಗಿರಲಿ ಅದನ್ನೆಲ್ಲ ಮಾಡ್ಕೋಬೇಕು. ಮತ್ತು ಫೇಶಿಯಲ್ ಮಸ್ಟ್ ಮಾಡಬೇಕು. ಬ್ಲ್ಯಾಕ್ ಹೆಡ್ಸ್ ವೈಟ್ ಹೆಡ್ಸ್ ಅದೆಲ್ಲ ರಿಮೂವ್ ಮಾಡಿ ಸ್ಕಿನ್ನನ್ನು ಒಳ್ಳೆ ಪ್ರಿಪೇರ್ ಮಾಡಿರಬೇಕು. ಮತ್ತು ಚೆಂದ ನಿದ್ದೆ ಮಾಡಬೇಕು, ಟೆನ್ಷನ್ ಮಾಡಬಾರ್ದು. ಆವಾಗ ಆಟೋಮೆಟಿಕ್ಕಾಗಿ ಗ್ಲೋ ಬಂದೇ ಬರ್ತದೆ. ಸ್ಕಿನ್ ಎಷ್ಟು ಚೆನ್ನಾಗಿ ನೀವು ಇಟ್ಕೊಳ್ತೀರಾ ಅಷ್ಟು ಚೆನ್ನಾಗಿ ನೆಕ್ಸ್ಟ್ ಡೇ ರಿಸಲ್ಟ್ ಬರ್ತದೆ. ನಿಮ್ಮದು ಸ್ಕಿನ್ ಚೆನ್ನಾಗಿಲ್ಲ, ನೀವು ಎಷ್ಟೇ ಚೆನ್ನಾಗಿ ಮಾಡಿದರೂ ಸಹ ಅದರ ರಿಸಲ್ಟ್ ಅಷ್ಟು ಚೆನ್ನಾಗಿ ಬರಲ್ಲ. ಹಾಗೆ ಮೇಕಪ್ ಆರ್ಟಿಸ್ಟ್ ಎಷ್ಟು ರೋಲ್ ಇದೆಯಾ ಅಷ್ಟೇ ಬ್ರೈಡಿದ್ದು ಕೂಡ ರೋಲ್ ಇರ್ತದೆ. ಅದಕ್ಕೋಸ್ಕರ ಬ್ರೈಡು ಕೂಡ ಅಷ್ಟು ಚೆನ್ನಾಗಿ ಅವರ ಸ್ಕಿನ್ನನ್ನು ಪ್ರಿಪೇರ್ ಮಾಡಬೇಕು. ಓಕೆ, ನಾವೀಗ ಹೇಗೆಲ್ಲ ಮೇಕೋವರ್ ಮಾಡ್ಬೋದು ಅಂತ ಇಂಡಿಯನ್ ಬ್ರೈಡ್ ನಮ್ಮದು ಈ ಸೌತ್ ಕೆನರಾದ್ದು ಹೇಗೆ ಅಂತೇಳಿ ನಿಮಗೆ ತೋರಿಸ್ತೇನೆ ನಾನು. ಫಸ್ಟ್ ಅವಳು ಪ್ರಿಪೇರ್ ಮಾಡ್ಕೊಂಡಿದ್ದಾಳೆ ಸ್ಕಿನ್ನೆಲ್ಲ. ಇವಾಗ ಕ್ಲೆನ್ಸ್ ಮಾಡೋಣ. ಎಷ್ಟು ಡಸ್ಟ್ ಎಲ್ಲ ಇದ್ದರೆ ಅದನ್ನು ನಾವು ಕ್ಲೀನ್ ಮಾಡ್ಕೊಳ್ಬೇಕು. ಈಗ ಟೋನರ್, ಟೋನರ್ ಯಾಕೆ ಯೂಸ್ ಮಾಡೋದು ಅಂತ ಹೇಳಿದರೆ ನಮ್ಮದು ಓಪನ್ ಪೋಸ್ ಎಲ್ಲ ಸ್ವಲ್ಪ ಕ್ಲೋಸ್ ಆಗ್ತದೆ. ಆಗ ಆಯಿಲ್ ಕಂಟೆಂಟ್ ಎಲ್ಲ ಹೊರಗೆ ಬಂದರೆ ಮೇಕಪ್ ಸ್ವಲ್ಪ ಕೆಕ್ಕಿ ಆಗ್ತದೆ. ಅದಕ್ಕೋಸ್ಕರ ಟೋನರ್ ಯೂಸ್ ಮಾಡೋದು. ಟೋನರ್ ಯೂಸ್ ಮಾಡಿ ಆದ ನಂತರ ಅದನ್ನು ಡ್ರೈ ಮಾಡಬೇಕು. ಡ್ರೈ ಆದ ನಂತರ ನೆಕ್ಸ್ಟ್ ಪ್ರೈಮ್. ಇದು ನಮ್ಮದು ಮೇಕಪ್ಪನ್ನು ಲಾಕ್ ಮಾಡಲಿಕ್ಕೆ ಹೆಲ್ಪ್ ಮಾಡ್ತದೆ. ಸ್ವಲ್ಪ ಸ್ವೆಟ್ ಪ್ರೂಫ್. ನೆಕ್ಸ್ಟ್ ನಾವು ಪ್ರೈಮರ್ ಯೂಸ್ ಮಾಡೋಣ. ಎಲ್ಲೆಲ್ಲ ನಮಗೆ ಆಯಿಲ್ ಜಾಸ್ತಿ ಫೇಸಲ್ಲಿ ಬರ್ತದೆ ಅಲ್ಲಿಗೆ ನಾವು ಈಗ ಕಲರ್ ಕರೆಕ್ಟರ್ ಎಲ್ಲೆಲ್ಲ ಬ್ಲ್ಯಾಕ್ ಸ್ಪಾಟ್ಸ್ ಇದೆ ಅಲ್ಲೆಲ್ಲ ಅಪ್ಲೈ ಮಾಡಬೇಕು. ತುಂಬ ಡಾರ್ಕ್ ಇದ್ದರೆ ಸ್ಪಾಟ್ಸ್ ಎಲ್ಲ ನಿಮಗೆ ಡಾರ್ಕ್ ರೆಡ್ ಕಲರ್ ಕರೆಕ್ಟರ್, ಲೈಟಲ್ಲಿದ್ದರೆ ಆರೆಂಜ್, ತುಂಬ ಲೈಟ್ ಇದ್ದರೆ ನಿಮಗೆ ಕನ್ಸೀಲರಲ್ಲೇ ಕವರ್ ಆಗ್ತದೆ. ಇವಾಗ ಇದನ್ನು ಲೈಟ್ ಪ್ರೆಸ್ ಮಾಡಬೇಕು. ಈಗ ಕಲರ್ ಕರೆಕ್ಟರ್ ನಾವು ಬ್ಲೆಂಡ್ ಮಾಡಿದ ನಂತರ ಅದರ ಮೇಲೆ ಕನ್ಸೀಲರ್ ಯೂಸ್ ಮಾಡಬೇಕು. ಅವರ ಸ್ಕಿನ್ ಟೋನ್ಗಿಂತ 2 ಟೋನ್ ಡಾರ್ಕರ್. ನಾವು ಎಲ್ಲೆಲ್ಲ ಕಲರ್ ಕರೆಕ್ಷನ್ ಮಾಡಿದ್ದೇವೆ ಅಲ್ಲಿ ಮಾತ್ರ ಅವರ ಕಲರ್ಗಿಂತ 2 ಟೋನ್ ಜಾಸ್ತಿ ಕನ್ಸೀಲರನ್ನು ಅಪ್ಲೈ ಮಾಡಬೇಕು. ಇದರ ಮೇಲೆ ಡೈರೆಕ್ಟ್ ಕನ್ಸೀಲರ್ ಡಾರ್ಕ್ ಟೋನ್ ಹಾಕದೆ ಫೌಂಡೇಶನ್ ಹಾಕಿದರೆ ಗ್ರೇ ಆಗ್ತದೆ. ಅದಕ್ಕೋಸ್ಕರ ಇದನ್ನು ನ್ಯೂಟ್ರಲೈಸ್ ಮಾಡಿ ಆನಂತರ ಫೌಂಡೇಶನ್ ಹಾಕಬೇಕು. ಲೈಟಲ್ಲಿ ಬ್ಲೆಂಡ್ ಮಾಡಬೇಕು. ಡ್ಯಾಬ್ ಮಾಡಿ ಫೌಂಡೇಶನ್ ಹಾಕಿ ಇದಕ್ಕೆ ಪ್ರೈಮರನ್ನು ಆ್ಯಡ್ ಮಾಡಬೇಕು, ಡ್ರಾಪ್. ಆಗ ವಾಟರ್ ಪ್ರೂಫ್ ಆಗ್ತದೆ. ಬ್ಲೆಂಡ್ ಮಾಡಬೇಕು. ಫೌಂಡೇಶನ್ ಯಾವಾಗ ಸಹ ಬ್ರೈಡಿದ್ದು ಟೋನ್ಗಿಂತ 1 ಟೋನ್ ಲೈಟರ್ ಆಗಿ ಯೂಸ್ ಮಾಡಬೇಕು. ಡಾರ್ಕರ್ ಅಥವಾ ಅದೇ ಕಲರ್ ಮಾಡಿದರೆ ಸ್ವಲ್ಪ ಗ್ರೇಗೆ ಕನ್ವರ್ಟ್ ಆಗ್ತದೆ. ಅದಕ್ಕೆ 1 ಟೋನ್ ಜಾಸ್ತಿ ಲೈಟರ್ ಯೂಸ್ ಮಾಡಿದರೆ ನೆಕ್ಸ್ಟ್ ಸಟಲ್ ಆಗಿ ಅವರ ಸ್ಕಿನ್ ಟೋನಿಗೆ ಬರ್ತದೆ. ಫಸ್ಟಿಗೆ ನೋಡುವಾಗ ನಿಮಗೆ ಜಾಸ್ತಿ ಹಾಕಿದ ಹಾಗೆ ಕಾಣ್ತದೆ, ತುಂಬ ಲೈಟ್ ಹಾಕಿದ್ದಾರೆ, ಬ್ರೈಡನ್ನು ತುಂಬ ವೈಟ್ ಮಾಡಿದ್ದಾರೆ, ಫೇರ್ ಮಾಡಿದ ಹಾಗೆ ಕಾಣ್ತದೆ. ಬಟ್ ಆಫ್ಟರ್
1 or 2 hour ಅದು ಫುಲ್ ಸೆಟಲ್ ಆಗ್ತದೆ. ಸ್ವಲ್ಪ ಸ್ವಲ್ಪ ಫೇಸಿಗೆ ಹಾಕಿ ಬ್ಲೆಂಡ್ ಮಾಡಬೇಕು, ಇಲ್ಲಾದರೆ ಅದು ಡ್ರೈ ಆಗ್ತದೆ. ಒಂದೇ ಅಪ್ಲಿಕೇಶನ್ ಸಾಕಾಗ್ತದೆ. ಇವಾಗೆಲ್ಲ ಎಲ್ಲರೂ ಸಹ ಲೈಟ್ ಮೇಕಪ್ ಜಾಸ್ತಿ ಇಷ್ಟಪಡ್ತಾರೆ, ತುಂಬ ಕೇಕಿ ಎಲ್ಲ ತುಂಬ ಡಾರ್ಕ್ ಇಷ್ಟಪಡೋದಿಲ್ಲ. ಹಾಗೆ ಒಂದೇ ಕೋಟ್ ಹಾಕಿ ಚೆಂದ ಬ್ಲೆಂಡ್ ಮಾಡಬೇಕು. ನೆಕ್ ಎಲ್ಲ ಕವರ್ ಮಾಡಬೇಕು. ಕಿವಿ, ಫೇಸ್ ಹೇಗೆ ನಿಮಗೆ ಕ್ಲಿಯರಾಗಿ ನೀವು ಪ್ಯಾಚ್ ಇಲ್ಲದಾಗೆ ಬ್ಲೆಂಡ್ ಮಾಡ್ತೀರಾ, ನೆಕ್ ಕೂಡ ಹಾಗೇ ನೀವು ಬ್ಲೆಂಡ್ ಮಾಡಬೇಕು ಚೆಂದ ಮಾಡಿ. ಕನ್ಸೀಲರ್ ಫೇಸಿದ್ದು ಫೀಚರನ್ನು ಹೈಲೈಟ್ ಮಾಡಲಿಕ್ಕೆ. ಕನ್ಸೀಲರ್ ಒಂದು 3 ಟೋನ್ ಫೇರ್ ಆಗಿರಬೇಕು. ಅಂಡರ್ ಐ ನೀವು ಎಷ್ಟು ಕಮ್ಮಿ ಪ್ರಾಡಕ್ಟ್ ಯೂಸ್ ಮಾಡ್ತೀರಾ ಅಷ್ಟು ಕಮ್ಮಿ ಯೂಸ್ ಮಾಡಬೇಕು, ಆಗ ರಿಸಲ್ಟ್ ಚೆಂದ ಬರ್ತದೆ. ನಿಮಗೆ ತುಂಬ ಅಪ್ಲೈ ಮಾಡಿದರೆ ಫೌಂಡೇಶನ್ ಅಥವಾ ಕನ್ಸೀಲರ್ ಅಲ್ಲಿ ಕ್ರೀಸ್ ಬಂದು ಲೈನ್ಸ್ ಬರ್ತದೆ. ಅದಕ್ಕೆ ಅಲ್ಲಿ ಸ್ವಲ್ಪ ಕಮ್ಮಿ ಯೂಸ್ ಮಾಡಬೇಕು ಪ್ರಾಡಕ್ಟ್. ಎಷ್ಟು ನೆಸಸರಿ ಇದೆ ಅಷ್ಟು ಮಾತ್ರ ಯೂಸ್ ಮಾಡಬೇಕು. ಈಗ ಫೌಂಡೇಶನನ್ನು ಲಾಕ್ ಮಾಡೋಣ ಪೌಡ್ರಿಂದ, ಫಿಕ್ಸರ್ ಪೌಡರ್. ಐಬ್ರೋ ಸ್ವಲ್ಪ ಹೈಲೈಟ್ ಮಾಡೋಣ. ಫಸ್ಟಿಗೆ ಸ್ಪೂಲಿಂದ ಎಕ್ಸ್ಟ್ರಾಸ್ ಪೌಡ್ರ್ ಕ್ರೀಮ್ ಅದನ್ನೆಲ್ಲ ರಿಮೂವ್ ಮಾಡುವ. ಫಸ್ಟಿಗೆ ಔಟರ್ ಲೈನನ್ನು ನಾವು ಡ್ರಾ ಮಾಡಬೇಕು. ನೆಕ್ಸ್ಟ್ ಈ ಫಸ್ಟ್ ಸ್ಪೇಸ್ ಇದೆ ಅದನ್ನು ಬಿಟ್ಟು ನೆಕ್ಸ್ಟ್ ಔಟರ್ ಲೈನ್ಗೆ ನಾವು ಫಿಲ್ ಮಾಡಿ, ನೆಕ್ಸ್ಟ್ ಮಿಡ್ಲನ್ನು ಫಿಲ್ ಮಾಡಿ ಸ್ಪ್ರೆಡ್ ಮಾಡಬೇಕು. ಆಮೇಲೆ ಮೇಲೆ ಹೀಗೆ ಡ್ರ್ಯಾಗ್ ಮಾಡಬೇಕು. ಪೌಡ್ರ್ ಫಿಲ್ಲಿಂಗಿಂದ ಮಾಡ್ತಿದ್ದೇನೆ, ಪೆನ್ಸಿಲಲ್ಲ. ಇಲ್ಲಿ ಎಂಡ್ ಕೂಡ ಜಾಸ್ತಿ ನಾವು ಹಾಕಬಾರ್ದು, ಸ್ವಲ್ಪ ಇಲ್ಲಿ ತನಕ ಹಾಕಿ ಜಸ್ಟ್ ಸ್ಪ್ರೆಡ್ ಮಾಡಬೇಕು. ತುಂಬ ಫಿಲ್ ಮಾಡಬಾರ್ದು, ಆಗ ಆರ್ಟಿಫಿಷಿಯಲ್ ಆಗಿ ಕಾಣ್ತದೆ. ನ್ಯಾಚುರಲ್ ಆಗಿ ಕಾಣಬೇಕಾದ್ರೆ ಲೈಟಾಗಿ ಯೂಸ್ ಮಾಡಿ, ಮತ್ತು ಲೈಟ್ ಕಲರ್ ಯೂಸ್ ಮಾಡಬೇಕು. ಡಾರ್ಕ್ ಬ್ಲ್ಯಾಕ್ ಎಲ್ಲ ಯೂಸ್ ಮಾಡಬಾರ್ದು. ಬ್ರೌನ್ ಕಲರ್, ಚಾಕ್ಲೇಟ್ ಆ ಥರ ಕಲರನ್ನು ಯೂಸ್ ಮಾಡಬೇಕು. ತುಂಬ ತಿಕ್ಕಾಗಿ ನಾವು ಅಪ್ಲೈ ಮಾಡಬಾರ್ದು, ಸ್ವಲ್ಪ ಅಪ್ಲೈ ಮಾಡಿ ಅದನ್ನು ಈವನಾಗಿ ಸ್ಪ್ರೆಡ್ ಮಾಡಬೇಕು, ಆವಾಗ ನ್ಯಾಚುರಲ್ ಲುಕ್ ಬರ್ತದೆ. ಈಗ ಐ ಮೇಕಪ್ ಮಾಡುವ. ಇಲ್ಲಿ ನಮ್ಮ ಈ ಸೈಡೆಲ್ಲ ಲೈಟ್ ಮೇಕಪ್ ಇಷ್ಟಪಡ್ತಾರೆ, ಡಾರ್ಕ್ ಕಲರ್ ಎಲ್ಲ ಯೂಸ್ ಮಾಡಿದರೆ. ನ್ಯೂಡ್ ಇಷ್ಟಪಡ್ತಾರೆ ಬ್ರೈಡಿಗೂ, ಹಾಗೆಯೇ ತೀರಾ ಡಾರ್ಕ್ ಆಗಿ ಎಲ್ಲ ಏನು ಯೂಸ್ ಮಾಡಲ್ಲ. ಹಾಗೆ ನಾವು ಸಹ ಲೈಟಲ್ಲಿ ಯೂಸ್ ಮಾಡ್ತೇವೆ. ಫಸ್ಟಿಗೆ ಟ್ರಾನ್ಸಿಷನ್ ಶೇಡ್ ನಾವು ಹೆಚ್ಚಾಗಿ ಬ್ರೌನು, ಪಿಂಕ್ ಆ ಥರ ಯೂಸ್ ಮಾಡೋದು. ನಾನು ಇಲ್ಲಿ ಬ್ರೌನ್ ಕಲರ್ ಯೂಸ್ ಮಾಡ್ತಿದ್ದೇನೆ. ಕ್ರೀಸ್ ಲೈನ್ ನಮಗೆ ಡೆಪ್ತ್ ಕಾಣಬೇಕು, ಅಷ್ಟರವರೆಗೆ ನಾವು ಅದನ್ನು ಬ್ಲೆಂಡ್ ಮಾಡಬೇಕು. ಹೀಗೆ ಲೈಟ್ ಕಲರಿಂದ ನಾವು ಸ್ಟಾರ್ಟ್ ಮಾಡಬೇಕು. ನಾವು ನಮ್ಮದು ಬ್ರೈಡ್ ಯಾವ ಕಲರ್ ಸಾರಿ ಹಾಕ್ತಾರೆ ಅದರ ಮೇಲೆ ಕೂಡ ನಾವು ಚೂಸ್ ಮಾಡ್ತೇವೆ. ಮತ್ತು ಯಾವುದವರು ಮೇಕಪ್ ಲೈಟ್ ಮೇಕಪ್ ಇಷ್ಟಪಡ್ತಾರಾ ಡಾರ್ಕ್ ಅದರ ಮೇಲೆ ಕೂಡ ಡಿಪೆಂಡ್ ಆಗ್ತದೆ. ಮತ್ತು ಅವರದು ಸ್ಕಿನ್ ಟೋನ್ ಮೇಲೆ ಕೂಡ ಡಿಪೆಂಡ್ ಆಗ್ತದೆ. ಅವರ ಲುಕ್ಕಿಗೆ ಯಾವುದು ಮ್ಯಾಚ್ ಆಗ್ತದೆ ಅದನ್ನು ನಾವು ಥಿಂಕ್ ಮಾಡಿ ನಾವು ಅಪ್ಲೈ ಮಾಡಬೇಕಾಗ್ತದೆ. ಬ್ರೌನ್ ಕಲರ್ ನಮಗೆ ಯಾವಾಗ ಸಹ ಲೈಟ್ ಆಗಿದ್ದವರಿಗೆಲ್ಲ, ಲೈಟ್ ಕಲರ್ ಸ್ಕಿನ್ ಟೋನ್ಗೆ, ಮೀಡಿಯಮ್ಗೆಲ್ಲ ಬ್ರೌನ್ ಕಲರ್, ಟ್ರಾನ್ಸಿಷನ್ ಕಲರ್, ಪಿಂಕ್ ಅದು ಸೂಟ್ ಆಗ್ತದೆ. ನಿಮಗೆ ಡಾರ್ಕ್ ಸ್ಕಿನ್ ಅವರಿಗೆ ಜಾಸ್ತಿ ನಿಮಗೆ ಮರೂನ್ ಮತ್ತು ಪಿಂಕ್, ಡಾರ್ಕ್ ಪಿಂಕ್, ಲೈಟ್ ಕಲರ್ ಎಲ್ಲ ಸೂಟ್ ಆಗೋದಿಲ್ಲ. ಅದಕ್ಕೆ ಆ ಥರ ನಾವು ನೋಡಿ ಮಾಡಬೇಕಾಗ್ತದೆ. ಈಗ ಅವ್ರದ್ದು ಕ್ರೀಸ್ ಲೈನ್ ನೋಡಿ ಕಾಣ್ತದೆ ಇಲ್ಲಿ ಹೀಗೆ. ಇದಕ್ಕೆ ಆ ಕ್ರೀಸ್ ಲೈನನ್ನು ಸ್ವಲ್ಪ ಡೆಪ್ತ್ ಕೊಡಲಿಕ್ಕೆ ನಾವು ಸ್ವಲ್ಪ ಡಾರ್ಕಲ್ಲಿ ಅಲ್ಲಿಗೆ ನಾವು ಡಾರ್ಕ್ ಕಲರ್ ಯೂಸ್ ಮಾಡ್ತೇವೆ. ನಮ್ಮದು ಬ್ಲೆಂಡಿಂಗ್ ಕೂಡ ಪರ್ಫೆಕ್ಟ್ ಆಗಿರಬೇಕು. ಎಷ್ಟು ನೀವು ನೀಟಾಗಿ ಬ್ಲೆಂಡ್ ಮಾಡ್ತೀರಾ ಅಷ್ಟು ಚೆಂದ ರಿಸಲ್ಟ್ ಬರ್ತದೆ. ಈ ಕಾರ್ನರ್ಗೆ ನಾವು ಯಾವಾಗ ಸಹ ಸ್ವಲ್ಪ ಡಾರ್ಕಲ್ಲಿ ಯೂಸ್ ಮಾಡ್ತೇವೆ, ಡಾರ್ಕ್ ಕಲರ್. ಇದು ನಾವು ಪೌಡರ್ ಐ ಶ್ಯಾಡೋ ಯೂಸ್ ಮಾಡ್ತಿದ್ದೇವೆ. ಕಾರ್ನರ್ಗೆ ನಾವು ಬ್ಲ್ಯಾಕ್ ಸ್ವಲ್ಪ ಯೂಸ್ ಮಾಡಬೇಕು. ಬ್ಲ್ಯಾಕ್ ಯಾಕೆ ಯೂಸ್ ಮಾಡೋದು ಅಂತ ಹೇಳಿದರೆ ನಿಮ್ಮದು ಐ ಉಂಟಲ್ಲ ಸ್ವಲ್ಪ ವೈಡಾಗಿ ಕಾಣ್ತದೆ, ಸ್ವಲ್ಪ ದೊಡ್ಡದಾಗಿ ಕಾಣ್ತದೆ. ಅದಕ್ಕೋಸ್ಕರ ನಾವು ಬ್ಲ್ಯಾಕ್ ಲಾಸ್ಟಿಗೆ ಸ್ವಲ್ಪ ಯೂಸ್ ಮಾಡಬೇಕು. ಇಲ್ಲಿ ಲಾಸ್ಟಿಗೆ ಸ್ಪ್ರೆಡ್ ಮಾಡಿ ಸ್ವಲ್ಪ ನಮ್ಮದು ಕ್ರೀಸ್ ಲೈನಿಗೆ ಸ್ವಲ್ಪ ಇಲ್ಲಿ ತಗೊಂಡು ಬರಬೇಕು, ಆಗ ಆ ಡೆಪ್ತ್ ಕಾಣ್ತದೆ. ಒಮ್ಮೆಲೆ ನಾವು ತುಂಬ ಅಪ್ಲೈ ಮಾಡಬಾರ್ದು, ಸ್ವಲ್ಪ ಸ್ವಲ್ಪನೇ ತೆಗೆದು ಚಿಕ್ಕ ಚಿಕ್ಕ ಸ್ಟ್ರೋಕ್ಸ್ ಯೂಸ್ ಮಾಡಬೇಕು. ಸ್ವಲ್ಪ ಮೇಲ್ಗಡೆ ಹೀಗೆ ಅಪ್ಪರ್ ಸೈಡಿಗೆ ನಾವು ಸ್ಪ್ರೆಡ್ ಮಾಡಬೇಕು. ಇಲ್ಲಿ ಬರುವಾಗ ಹೀಗೆ ರೌಂಡಲ್ಲಿ
ಇಲ್ಲಿ ಬರುವಾಗ ಮೇಲ್ಗಡೆ ನಮ್ಮದು ಐ ಹೀಗೆ ಬರುವ ಹಾಗೆ ಸ್ವಲ್ಪ ಸ್ಟ್ರೆಚ್ ಮಾಡಿ ಹೀಗೆ ಸ್ಕಿನ್ನನ್ನು ಟೈಟ್ ಮಾಡಿ ನಾವು ಬ್ಲೆಂಡ್ ಮಾಡಬೇಕು. ಇವಾಗ ಕಟ್ ಕ್ರೀಸ್, ಹಾಫ್ ಕಟ್ ಕ್ರೀಸ್ ಕೊಡ್ತಾ ಇದ್ದೇನೆ. ಲಿಕ್ವಿಡ್ ಕನ್ಸಿಲರಲ್ಲಿ ಕ್ರೀಮ್ ಕನ್ಸಿಲರನ್ನು ಯೂಸ್ ಮಾಡ್ಬೋದು, ಲಿಕ್ವಿಡ್ ಕನ್ಸಿಲರ್ ಯೂಸ್ ಮಾಡ್ಬೋದು. ನಾನು ಕ್ರೀಮ್ ಕನ್ಸಿಲರ್ ಯೂಸ್ ಮಾಡ್ತಿದ್ದೇನೆ. ಕಟ್ ಕ್ರೀಸ್, ಹಾಫ್ ಕಟ್ ಕ್ರೀಸ್ ಯೂಸ್ ಮಾಡ್ತಿದ್ದೇನೆ. ನಿಮ್ಮದು ಕಣ್ಣು ಚಿಕ್ಕದಿದ್ದರೆ ನೀವು ಸ್ವಲ್ಪ ಮೇಲಿಂದ ಸ್ಟಾರ್ಟ್ ಮಾಡಬೇಕು. ಅದೇ ನಿಮ್ಮದು ಕಣ್ಣು ಸ್ವಲ್ಪ ದೊಡ್ಡದಿದ್ದರೆ ನೀವು ಕೆಳಗಿಂದ ಸ್ಟಾರ್ಟ್ ಮಾಡಬೇಕು ಲೈನ್ಸ್. ಈಗ ನಿಮಗೆ ಒಮ್ಮೆಲೆ ಡ್ರ್ಯಾಗ್ ಮಾಡಲಿಕ್ಕೆ ಕಷ್ಟ ಆದರೆ ಚಿಕ್ಕ ಚಿಕ್ಕ ಸ್ಟ್ರೋಕ್ ಕೊಟ್ಟು ಈ ಥರ ಮಾಡಿ ಅದನ್ನು ಮತ್ತೆ ಸ್ಪ್ರೆಡ್ ಮಾಡಬೇಕು. ಇವರದ್ದು ಕಣ್ಣು ಸ್ವಲ್ಪ ದೊಡ್ಡದಿದೆ, ಹಾಗೆ ನಾವು ಕೆಳಗಿಂದ ಯೂಸ್ ಮಾಡ್ತಿದ್ದೇವೆ. ಚಿಕ್ಕ ಚಿಕ್ಕ ಸ್ಟ್ರೋಕ್ ಮಾಡಿ ಸ್ಪ್ರೆಡ್ ಮಾಡಬೇಕು. ಕನ್ಸಿಲರ್ ತೀರಾ ದಪ್ಪಾಗಿ ಯೂಸ್ ಮಾಡಬಾರ್ದು, ಸ್ವಲ್ಪ ಆದಷ್ಟು ತಿನ್ನಾಗಿ ಯೂಸ್ ಮಾಡಿ. ಆದಷ್ಟು ಕನ್ಸಿಲರನ್ನು ನೀವು ಫೇರ್ ಕನ್ಸಿಲರ್ ಯೂಸ್ ಮಾಡಬೇಕು. ಸ್ವಲ್ಪ ಈವನ್ ಆಗಿ ಬರಲಿಕ್ಕೋಸ್ಕರ ಬ್ಲೆಂಡ್ ಮಾಡಿ ಇವಾಗ ಪೆನ್ಸಿಲ್ ಬ್ರಷಿಂದ ಇವಾಗ ಲೈಟ್ ಕಲರ್ ಶಿಮರ್ಸ್ ಐ ಕಾರ್ನರ್ಗೆ ಲೈಟ್ ಕಲರನ್ನು ಶಿಮರ್ ಯೂಸ್ ಮಾಡಿ. ಅವರ ಸಾರಿಯಲ್ಲಿ ಸಿಲ್ವರ್ ಗೋಲ್ಡನ್ ಎರಡು ಮಿಕ್ಸ್ ಇದೆ. ನೆಕ್ಸ್ಟ್ ಐಬಾಲ್ಗೆ ಸ್ವಲ್ಪ ಡಾರ್ಕ್ ಗೋಲ್ಡನ್. ಈಗ ಎರಡು ಕಲರನ್ನು ಇಲ್ಲಿ ಬ್ಲೆಂಡ್ ಮಾಡಬೇಕು, ಮರ್ಜ್ ಮಾಡಬೇಕು. ಈ ಕಾರ್ನರ್ ಕೂಡ ಮರ್ಜ್ ಮಾಡಬೇಕು. ಇದು ಎರಡೂ ಕೂಡ ಬ್ಲೆಂಡ್ ಆದಾಗೆ ಕಾಣಬೇಕು, ಇಲ್ಲ ಲೈನ್ಸ್ ಬರಬಾರ್ದು. ಇದು ಫ್ಲಫಿ ಬ್ರಷಿಂದ ನಾವು ಬ್ಲೆಂಡ್ ಮಾಡಬೇಕು ಎರಡು ಸೈಡ್ ಕೂಡ. ಇದು ಲೈನ್ಸ್ ನಾವು ಈ ಒಂದು ಕಲರ್, ಇಲ್ಲಿ 3 ಕಲರ್ ಉಂಟು, ಆ 3 ಕಲರ್ ಕೂಡ ಬೇರೆ ಬೇರೆ ಲೈನ್ಸ್ ಆಗಿ ಕಾಣಬಾರ್ದು. ಅದಕ್ಕೋಸ್ಕರ ಒಂದು ಕಲರ್ ಹಾಕಿ ಇನ್ನೊಂದು ಕಲರ್ ಹಾಕಿದ್ರೆ ಅದರ ಮಿಡಲಲ್ಲಿ ನಾವು ಬ್ಲೆಂಡ್ ಮಾಡಬೇಕು ಚೆಂದ ಮಾಡಿ. ಅಂದರೆ ಒಂದು ಚೇಂಜಸ್ ಕಾಣಬಾರ್ದು. ಈ ಲೈನ್ ಈ ಕಲರ್ ಒಂದು ಆ ಥರ ಪಾರ್ಟಿಷನ್ ಆಗಿ ಕಾಣಬಾರ್ದು. ಎರಡು ಕೂಡ ಬ್ಲೆಂಡ್ ಆದಾಗೆ ಬ್ಲೆಂಡ್ ಮಾಡಬೇಕು. ಇಲ್ಲಿ ಬ್ರೋಬೋನಿಗೆ ನಾವು ಹೈಲೈಟ್ ಮಾಡಬೇಕು. ಆವಾಗ ನಮ್ಮದು ಐಬ್ರೋ ಹೈಲೈಟ್ ಆಗಿ ಕಾಣ್ತದೆ. ಇವಾಗ ಐಲೈನರ್ ಯೂಸ್ ಮಾಡೋಣ. ನಾನು ಲಿಕ್ವಿಡ್ ಐಲೈನರ್ ಯೂಸ್ ಮಾಡ್ತಿದ್ದೇನೆ. ಇಲ್ಲಿ ಲಾಸ್ಟ್ ಕಾರ್ನರ್ಗೆ ಪ್ರೆಸ್ ಮಾಡಿ ಹೀಗೆ ಆಚೆಗೆ ಎಳೆಬೇಕು. ಇಲ್ಲಿ ಪ್ರೆಸ್ ಮಾಡಿ ನಾವು ಮೇಲೆಗೆ ಎಳಿಬೇಕು. ಇಲ್ಲಿ ಲಾಸ್ಟ್ ಕಾರ್ನರಿಂದ ಸ್ಟಾರ್ಟ್ ಮಾಡಬೇಕು. ನಿಮಗೆ ಕಾರ್ನರಿಂದ ಸ್ಟಾರ್ಟ್ ಮಾಡಲಿಕ್ಕೆ ಕಷ್ಟ ಆದರೆ ಮಿಡ್ಲಿಂದ ಸ್ಟಾರ್ಟ್ ಮಾಡಿ ತಗೋಬೋದು. ಮಸ್ಕರ ಯೂಸ್ ಮಾಡ್ತಿರಬೇಕು. ಇಲ್ಲಿ ಪ್ರೆಸ್ ಮಾಡಿ ಮೇಲೆಗೆ ಹೀಗೆ ಡ್ರ್ಯಾಗ್ ಮಾಡಬೇಕು. ಐ ಲ್ಯಾಶಸ್ ಈ ಥರ ರೌಂಡಲ್ಲಿ ಹೀಗೆ ಸ್ಪ್ರೆಡ್ ಮಾಡಬೇಕು, ಆಗ ರೌಂಡ್ ಶೇಪ್ ಬರ್ತದೆ. ಆಮೇಲೆ ನಾವು ಗ್ಲೂ ಅಪ್ಲೈ ಮಾಡಬೇಕು. ನಮಗೆ ಎಲ್ಲಿಂದ ಬೇಕು ಅಲ್ಲಿಗೆ ನಾವು ಗ್ಲೂ ಅಪ್ಲೈ ಮಾಡಬೇಕು. ಈಗ ಸ್ಟಾರ್ಟಿಂಗನ್ನು ನಾವು ಪಾಯಿಂಟನ್ನು ಇಲ್ಲಿ ಪ್ರೆಸ್ ಮಾಡಿ ಇಟ್ಕೊಳ್ಬೇಕು ಹೀಗೆ. ಆನಂತರ ಅಲ್ಲಿಂದನೇ ಸ್ವಲ್ಪ ಸ್ವಲ್ಪ ಪ್ರೆಸ್ ಮಾಡಿ ಲಾಸ್ಟ್ ಪಾಯಿಂಟನ್ನು ನಾವು ಸ್ವಲ್ಪ ಪ್ರೆಸ್ ಮಾಡಿ ಇಟ್ಕೊಳ್ಬೇಕು. ಆವಾಗ ನಿಮಗೆ ಇದು ಫಸ್ಟಿಂದ ಮತ್ತು ಲಾಸ್ಟಲ್ಲಿ ಎದ್ದೇಳೋದು ಚಾನ್ಸಸ್ ಕಮ್ಮಿ ಇರ್ತದೆ. ಈಗ ಸ್ವಲ್ಪ ಕಟ್ ಮಾಡಿ ತೆಗಿಬೇಕು ನಾವು. ಕೆಲವೊಮ್ಮೆ ನಿಮಗೆ ಗೊತ್ತಾಗಲಿಲ್ಲ ಆದರೆ ಅವ್ರದ್ದು ಐ ಮೇಲೆ ಹೀಗೆ ಇಟ್ಟು ಮತ್ತೆ ನೋಡಿ ಎಷ್ಟು ಎಕ್ಸ್ಟ್ರಾ ಇದ್ದರೆ ತೆಗಿಬೇಕು. ಇಲ್ಲಾಂದರೆ ಇಲ್ಲಿ ತನಕ ಬರ್ತದೆ, ಆವಾಗ ಚೆನ್ನಾಗಿ ಕಾಣಿಸಲ್ಲ. ಇದಕ್ಕೆ ಗ್ಲೂ ಅಪ್ಲೈ ಮಾಡಬೇಕು. ಎಕ್ಸೆಸ್ ಇದನ್ನು ನಾವು ಹೀಗೆ ರಿಮೂವ್ ಮಾಡಬೇಕು. ನೆಕ್ಸ್ಟ್ ಕಾಜಲ್, ಕೋಲ್ ಕಾಜಲ್ ಸ್ಪ್ರೆಡ್ ಆಗದಾಗೆ ನಾವು ಐ ಶ್ಯಾಡೋ ಪೌಡ್ರಲ್ಲಿ ಬ್ಲ್ಯಾಕ್ ಕಲರನ್ನು ಐ ಶ್ಯಾಡೋ ಪೌಡರ್ ತಗೊಂಡು ಇದರ ಮೇಲೆ ನಾವು ಪ್ಲೇಸ್ ಮಾಡಬೇಕು. ಆಗ ಕಾಜಲ್ ಲಾಕ್ ಆಗ್ತದೆ, ಇಲ್ಲಾಂದರೆ ಸ್ಪ್ರೆಡ್ ಆಗ್ತದೆ ಎಲ್ಲ ಕಡೆ. ಅದಕ್ಕೋಸ್ಕರ ಪೌಡ್ರ್ ಬ್ಲ್ಯಾಕ್ ಕಲರಲ್ಲಿ ಐ ಶ್ಯಾಡೋಲ್ಲಿ ನಾವು ಲಾಕ್ ಮಾಡೋದು.
ರಿಮೈನಿಂಗ್ ಸ್ವಲ್ಪ ಪೌಡ್ರನ್ನು ನಾವು ಇಲ್ಲಿ ಸ್ಪ್ರೆಡ್ ಮಾಡಿ ಲಾಸ್ಟ್ ಕಾರ್ನರ್ಗೆ ನಾವು ಸ್ವಲ್ಪ ಸ್ಪ್ರೆಡ್ ಮಾಡಬೇಕು ಬ್ಲ್ಯಾಕಲ್ಲಿ. ಈ ಕಾರ್ನರ್ ಮಾತ್ರ ಸ್ವಲ್ಪ ಸ್ಪ್ರೆಡ್ ಮಾಡಬೇಕು. ಆನಂತರ ಬ್ರೌನ್, ಲೈಟ್ ಕಲರ್ ಬ್ರೌನ್ ಐ ಶ್ಯಾಡೋ ತಗೊಂಡು ಕೆಳಗಡೆ ನಾವು ಸ್ಪ್ರೆಡ್ ಮಾಡಬೇಕು. ಮಸ್ಕರ ಹಾಕಬೇಕು. ಒಂದು 2 ಸಲ ಅಪ್ಲೈ ಮಾಡಬೇಕು. ಇಲ್ಲಿ ಪ್ರೆಸ್ ಮಾಡಿ ಹೀಗೆ ಡ್ರ್ಯಾಗ್ ಮಾಡಬೇಕು. ನಾವು ಕಂಟೋರ್ ಮಾಡ್ತೇವೆ. ನಾನು ಕ್ರೀಮ್ ಕಂಟೋರ್ ಮಾಡಲಿಲ್ಲ, ಯಾಕಂದರೆ ಅವ್ರದ್ದು ಫೀಚರ್ ಚೆನ್ನಾಗಿದೆ, ಅದಕ್ಕೋಸ್ಕರ ಮಾಡಲಿಲ್ಲ. ಯಾರಿಗೆ ನೆಸಸರಿ ಇದೆ ಅವರಿಗೆ ಮಾತ್ರ ನಾವು ಕ್ರೀಮ್ ಕಂಟೋರ್ ಮಾಡ್ತೇವೆ. ಪೌಡರ್ ಕಂಟೋರ್ ನೆಸಸರಿ ಎಲ್ಲಿ ಇದೆ ಅಲ್ಲಿ ಮಾತ್ರ, ಎಲ್ಲಿ ನಮಗೆ ಶೇಪ್ ಕೊಡಬೇಕು ಅಲ್ಲಿ ಮಾತ್ರ ನಾವು ಕೊಡಬೇಕು. ಚಬ್ಬಿ ಫೇಸಿಗೆಲ್ಲ ನಿಮಗೆ ಕಂಟೋರ್ ಬೇಕೇ ಬೇಕಾಗ್ತದೆ. ಬಟ್ ಈ ಥರ ಫೀಚರ್ಸ್ ಚೆನ್ನಾಗಿದ್ದರೆ ನಿಮಗೆ ಮಾಡಬೇಕಂತಿಲ್ಲ. ಫೋರ್ ಹೆಡ್ಡಿಗೆ ನಮಗೆ ಇಲ್ಲಿ ಸ್ವಲ್ಪ ಇದು ಇಲ್ಲಿ ಕಮ್ಮಿ ಇದೆ ಅಲ್ಲ, ಸ್ವಲ್ಪ ವೈಡಾಗಿ ತೋರಿಸಲಿಕ್ಕೋಸ್ಕರ ಇಲ್ಲಿ ನಾವು ಯೂಸ್ ಮಾಡ್ತೇವೆ. ಅವರ ಸ್ಕಿನ್ಗಿಂತ ಸ್ವಲ್ಪ ಡಾರ್ಕ್ ಕಲರ್ ಯೂಸ್ ಮಾಡಬೇಕು. ಬ್ಲಷ್ ಇದರಲ್ಲಿ ಫೇರ್ ಸ್ಕಿನ್ನಿಗೆ, ಮೀಡಿಯಮ್ ಸ್ಕಿನ್ನಿಗೆ, ಡಾರ್ಕ್ ಸ್ಕಿನ್ ಟೋನಿಗೆ. ಇದರಲ್ಲಿ ಹಾಗೆಯೇ ಫೇರ್ ಸ್ಕಿನ್ ಇದ್ದರೆ ಇದನ್ನು ಯೂಸ್ ಮಾಡ್ಬೋದು. ಡಾರ್ಕ್ ಸ್ಕಿನ್ ಇದ್ದವರಿಗೆ ಈ ಕಲರ್. ಮೀಡಿಯಮ್ಗೆ ನಿಮಗೆ ಇದು ಸಹ ನಡೀತದೆ. ಬಟ್ ಡಾರ್ಕ್ ಸ್ಕಿನ್ ಇದ್ದವರಿಗೆ ಫೇರಲ್ಲಿ ನಾವು ಯೂಸ್ ಮಾಡಬಾರ್ದು ಹೈಲೈಟರ್. ನಾವು ಯಾವಾಗ ಕೂಡ ಡಾರ್ಕ್ ಹೈಲೈಟರನ್ನೇ ಯೂಸ್ ಮಾಡಬೇಕು. ಇವರು ಮೀಡಿಯಮ್ ಸ್ಕಿನ್ ಟೋನ್ ಇದ್ದಾರೆ, ಸೊ ಇವರಿಗೆ ಗೋಲ್ಡನ್ ಕಲರಲ್ಲಿ ಹೈಲೈಟ್ ಮಾಡ್ತೇವೆ. ಇದರಲ್ಲಿ ಕೂಡ ಫೋರ್ ಹೆಡ್ ನಿಮಗೆ ತುಂಬ ದೊಡ್ಡದಿದ್ದರೆ ನೀವು ಇಲ್ಲಿ ಯೂಸ್ ಮಾಡಬೇಕು, ಮಿಡ್ಲಲ್ಲಿ ಯೂಸ್ ಮಾಡಬೇಕು. ಆಗ ಸ್ವಲ್ಪ ಫೋರ್ ಹೆಡ್ ಚಿಕ್ಕದಾಗಿ ಕಾಣ್ತದೆ. ನಿಮಗೆ ಫೋರ್ ಹೆಡ್ ಚಿಕ್ಕದಿದ್ದರೆ ನಾವು ಈ ಥರ ಇಲ್ಲಿ ಈ ಕಾರ್ನರ್ಗೆ ನಾವು ಹೈಲೈಟ್ ಮಾಡಬೇಕು. ಆಗ ಅವರದ್ದು ಫೀಚರ್ ಸ್ವಲ್ಪ ವೈಡಾಗಿ ಕಾಣ್ತದೆ. ಇವ್ರದ್ದು ಫೋರ್ ಹೆಡ್ ಸ್ವಲ್ಪ ಮೀಡಿಯಮ್ ಇದೆ, ಸೊ ನಾವು ಇಲ್ಲಿ ಹೈಲೈಟ್ ಮಾಡ್ತಿದ್ದೇವೆ. ಹಾಗೆ ಕೂಡ ಇಲ್ಲಿ ನೋಸಿಗೆ ಹೈಲೈಟ್ ಮಾಡಬೇಕಾದ್ರೆ ನಿಮ್ಮದು ನೋಸ್ ಶಾರ್ಪ್ ಇದ್ದರೆ ನಿಮಗೆ ಕಾಲು ಈ ಪಾಯಿಂಟಿಗೆ ಮಾತ್ರ ನೀವು ಹೈಲೈಟ್ ಮಾಡಬೇಕು. ನೋಸ್ ಬ್ರಾಡ್ ಆಗಿದ್ದರೆ ನೀವು ಈ ಲೈನ್ಸ್ ಪೂರ್ತಿ ನೀವು ಮಾಡಬೇಕಾಗ್ತದೆ. ಇಲ್ಲಾಂದರೆ ಇಲ್ಲಿ ಮತ್ತು ಈ ಕಾರ್ನರ್ಗೆ ಮಾತ್ರ ಸಾಕಾಗ್ತದೆ ಹೈಲೈಟ್ ಮಾಡಿದರೆ. ಇವ್ರದ್ದು ನೋಸ್ ಚೆನ್ನಾಗಿದೆ, ಸೊ ಈ ಮಿಡ್ಲಲ್ಲಿ ಮಾತ್ರ ನೀವು ಕೊಟ್ಟರೆ ಸಾಕು. ಮತ್ತು ಬ್ಲಷ್ ಸ್ವಲ್ಪ ತಗೋಬೇಕು. ಈ ಕಾರ್ನರ್ಗೆ ಚಿಕ್ ಬೋನ್ ಹತ್ರ ಅಪ್ಲೈ ಮಾಡಬೇಕು. ಇವಾಗ ಅಪ್ಪರ್ ಸೈಡಿಗೆ ಸ್ವಲ್ಪ ಲಾಸ್ಟಲ್ಲಿ ನಾವು ಇಲ್ಲಿ ಅಪ್ಲೈ ಮಾಡಿದರೆ ನಿಮಗೆ ನೀವು ಮಿಡ್ಲಲ್ಲಿ, ಆವಾಗ ಸ್ಮೈಲಲ್ಲಿ ನಮಗೆ ಇದು ಅವರು ಬ್ರಾಡಾಗಿ ಕಾಣ್ತಾರೆ. ಅದಕ್ಕೋಸ್ಕರ ಇಲ್ಲಿ ನಾವು ಬ್ಲಷ್ ಯೂಸ್ ಮಾಡಿದರೆ ಅವರ ಫೇಸ್ ನ್ಯಾರೋ ಆಗಿ ಬಂದು ಸ್ಮಾಲ್ ಆಗಿ ಕಾಣ್ತದೆ. ನಿಮಗೆ ತುಂಬ ಸಪುರ ಇದ್ದವರಿಗೆ ನಿಮಗೆ ಇಲ್ಲಿ ಮಿಡ್ಲಲ್ಲಿ ನೀವು ಬ್ಲಷ್ ಮಾಡ್ಬೋದು. ಅದೇ ನಿಮ್ಮದು ಚಬ್ಬಿ ಫೇಸ್ ಇದ್ದರೆ ನೀವು ಬ್ಲಷ್ ಯೂಸ್ ಮಾಡಿದರೆ ಇನ್ನೂ ದಪ್ಪ ದಪ್ಪ ಕಾಣ್ತಾರೆ. ಅದಕ್ಕೋಸ್ಕರ ನಾವು ಈ ಕಾರ್ನರಲ್ಲಿ ಆದಷ್ಟು ಬ್ಲಷ್ ಯೂಸ್ ಮಾಡಬೇಕು. ಫಸ್ಟ್ ನಾವು ಮಿಡ್ಲಿಂದ ಸ್ಟಾರ್ಟ್ ಮಾಡಬೇಕು. ಇಲ್ಲಿ ಲೈನ್ಸ್ ಅವ್ರದ್ದು ಯಾವ ಥರ ಶೇಪ್ ಇದೆ ಆ ಥರ ನಾವು ಹೈಲೈಟ್ಸ್ ಮಾಡಬೇಕು. ಎಕ್ಸ್ ಹಾಗೆ. ಇವಾಗ ಇವ್ರದ್ದು ಲಿಪ್ ತಿನ್ನಿದೆ, ನಾವು ಇಲ್ಲಿ ಸ್ವಲ್ಪ ಬಾರ್ಡ್ರಿಗಿಂತ ನಾವು ಸ್ವಲ್ಪ ಮೇಲೆ ಕೊಂಡೋಗ್ಬೋದು. ಇಲ್ಲದ್ರೆ ಅಪ್ಪರ್ ಲಿಪ್ ಸ್ವಲ್ಪ ದೊಡ್ಡದಿದ್ದರೆ ಅದನ್ನು ನಾವು ಸ್ವಲ್ಪ ಚಿಕ್ಕ ಮಾಡಬೇಕು. ಆ ಬಾರ್ಡರ್ ಲೈನ್ಗಿಂತ ಕೆಳಗೆ ಕೊಡಬೇಕು. ಅದೇ ಚಿಕ್ಕದಿದ್ದರೆ ಬಾರ್ಡರ್ ಲೈನ್ಗಿಂತ ನಾವು ಸ್ವಲ್ಪ ಮೇಲೆ ಕೊಂಡೋದ್ರೆ ಸ್ವಲ್ಪ ತಿಕ್ಕಾಗಿ ಕಾಣ್ತದೆ. ಸ್ವಲ್ಪ ಬಾರ್ಡರ್ ಲೈನ್ಗಿಂತ ಮೇಲೆ ಕೊಂಡೋಗ್ತಿದ್ದೇನೆ. ಇವಾಗ ಫಿಕ್ಸಿಂಗ್ ಸ್ಪ್ರೇ ಯೂಸ್ ಮಾಡ್ತಿದ್ದೇನೆ. ನಾವು ಇಷ್ಟು ಡಿಸ್ಟೆನ್ಸಲ್ಲಿ ಸ್ಪ್ರೇ ಮಾಡಬೇಕು. ಇದನ್ನು ನಾವು ಡ್ರೈ ಮಾಡಬೇಕು. ಯೂಸ್ ಮಾಡ್ತಿದ್ದೆ ಇಂಡಿಯನ್ ಬ್ರೈಡಿಗೆ ಮೇಯ್ನ್ ಬಿಂದಿ. ನಮ್ಮ ಬ್ರೈಡಿದು ಮೇಕಪ್ ಎಲ್ಲ ಕಂಪ್ಲೀಟ್ ಆಗಿದೆ. ಇವಾಗ ನಾವು ಹೇರ್ ಸ್ಟೈಲ್ ಮಾಡೋಣ. ಇಯರ್ ಟು ಇಯರ್ ಪಾರ್ಟಿಷನ್ ತೆಗಿಬೇಕು. ಇವಾಗ ಇಯರ್ ಟು ಇಯರ್ ಪಾರ್ಟಿಷನ್ ಮಾಡಿ ಇಲ್ಲಿ ಡಿ ಕಟ್ ಕೊಟ್ಟಿದ್ದೇವೆ. ಆ ನಂತರ 3 ಈಕ್ವಲಿ ಡಿವೈಡ್ ಮಾಡಬೇಕು. ಆಮೇಲೆ ಬ್ಯಾಕ್ ಕೋಮಿಂಗ್ ಮಾಡಬೇಕು. ನಾವು ಪಫ್ ತೆಗಿತೇವೆ ಮೇಲೆ.
ವ್ಯಾಕ್ಯೂಮ್ ಮಾಡಿ ಅದನ್ನು ನಾವೀಗ ಸ್ಪ್ರೆಡ್ ಮಾಡಬೇಕು ಈವನ್ ಆಗಿ. ಈಗ ಶೈನ್ ಸ್ಪ್ರೇ ಹಾಕಬೇಕು. ಲೈನ್ಸ್ ಕ್ರಿಯೇಟ್ ಮಾಡೋಣ. ಸೆಂಟರಿಂದ ಸ್ಟಾರ್ಟ್ ಮಾಡಬೇಕು. ಸ್ವಲ್ಪ ತಗೊಂಡು ಮೇಲೆ ಪುಲ್ ಮಾಡಬೇಕು. ಇವಾಗ ನಿಮಗೆ ಪ್ಲೈನ್ ಆಗಿಯೂ ಮಾಡ್ಬೋದು ಅಥವಾ ಲೈನ್ಸ್ ಕ್ರಿಯೇಟ್ ಮಾಡಿ ಮಾಡ್ಬೋದು. ಇವಾಗ ಸ್ವಲ್ಪ ಟ್ರೆಂಡಲ್ಲಿದೆ ಲೈನ್ಸ್ ಮಾಡೋದು, ಹಾಗಾಗಿ ಲೈನ್ಸ್ ಅದು ಸ್ವಲ್ಪ ಚೆನ್ನಾಗಿ ಬರ್ತದೆ, ಎಲಿಗೆಂಟ್ ಲುಕ್ ಕೊಡ್ತದೆ. ಇವಾಗ ಇದು ಸ್ಪ್ರೇ ಮಾಡಬೇಕು. ಸ್ವಲ್ಪ ದೂರದಿಂದನೇ ಮಾಡಬೇಕು. ಹೀಗೆ ಇದನ್ನು ಲಾಕ್ ಮಾಡಿ ಕೊಡ್ತದೆ ಅದು. ಇವಾಗ ಕರೆಕ್ಷನ್ ನಮಗೆ ಹೇಗೆ ಬೇಕು ಹಾಗೆ ಕರೆಕ್ಷನ್ ಮಾಡಬೇಕು. ಒಂದು ಸೈಡ್ ಕ್ಲಿಯರ್ ಆಯಿತು. ಇನ್ನೊಂದು ನೆಕ್ಸ್ಟ್ ಹಾಫ್ ಸೈಡ್ ಮಾಡಬೇಕು. ನಾವು ಯಾವಾಗ ಸೆಂಟರಿಂದ ಸ್ಟಾರ್ಟ್ ಮಾಡಿದರೆ ಅದು ಕ್ಲಿಯರ್ ಆಗ್ತದೆ ನಮ್ಗೆ, ಆಗ ಡಿವೈಡ್ ಮಾಡಲಿಕ್ಕೆ. ಇಲ್ಲಾಂದರೆ ಕ್ರಾಸ್ ಬರ್ತದೆ ಲೈನ್ಸ್. ಜಸ್ಟ್ ಹೀಗೆ ಪಿಂಚ್ ಮಾಡಿ ನಾವು ಸ್ವಲ್ಪ ಪುಲ್ ಮಾಡಬೇಕು. ಇವಾಗ ಲೈನ್ಸ್ ನಾವು ಕ್ರಿಯೇಟ್ ಮಾಡಿ ಆಯಿತು. ನಮಗೆ ಯಾವಾಗ ನಮ್ಮದು ಬ್ಯಾಕ್ ಕೋಮಿಂಗ್ ಎಷ್ಟು ನೀಟಾಗಿ ಮಾಡ್ತೀರಿ ಅಷ್ಟು ನೀಟಾಗಿ ಲೈನ್ಸ್ ಕ್ರಿಯೇಟ್ ಆಗ್ತದೆ. ನಿಮ್ಮದು ಬ್ಯಾಕ್ ಕೋಮಿಂಗ್ ನೀಟ್ ಆಗಲಿಲ್ಲ ಆದರೆ ಈ ಲೈನ್ಸ್ ಈವನ್ ಆಗಿ ಬರೋದಿಲ್ಲ, ಮೆಸ್ಸಿ ಥರ ಬರ್ತದೆ. ಅದಕ್ಕೋಸ್ಕರ ಬ್ಯಾಕ್ ಕೋಮಿಂಗನ್ನು ನೀಟಾಗಿ ಮಾಡಬೇಕು. ನೀವು ಕರೆಕ್ಟ್ ಪಾರ್ಟಿಷನ್ ತಗೊಂಡು ಬ್ಯಾಕ್ ಕೋಮಿಂಗ್ ಮಾಡಬೇಕು. ಇವಾಗ ಬ್ಯಾಕ್ ಕೋಮಿಂಗ್ ಆಯಿತು, ಲೈನ್ಸ್ ಆಯಿತು. ಇವಾಗ ನಾವು ಲಾಕ್ ಮಾಡೋಣ ಇದನ್ನು. ಇವಾಗ ಇಲ್ಲಿ 3 ಪಾರ್ಟಿಷನ್ ಮಾಡಿ ಇದರಲ್ಲಿ 3 ಇದ್ದದನ್ನು ಈವನ್ ಆಗಿ ಒಂದೊಂದಕ್ಕೆ ಒಂದೊಂದು ಹೀಗೆ ಇಟ್ಕೊಳ್ಬೇಕು ಟೈಟಾಗಿ. ಮ್ಯಾಂಗ್ಳೂರ್ ಬ್ರೈಡಿಗೆ ನಮ್ಮೂರಿದ್ದು ಮಲ್ಲಿಗೆ ಜಾಸ್ತಿ ಯೂಸ್ ಮಾಡ್ತಾರೆ. ಇವಾಗ ನಮ್ಮ ಬ್ರೈಡಿದ್ದು ಹೇರ್ ಸ್ಟೈಲ್ ಮೇಕಪ್ ಕಂಪ್ಲೀಟ್ ಆಗಿದೆ.